ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಚಲ್ 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 ಬಲ ಬೈ. ಅಲ್ಲಿ ನಿಲ್ಲು ಸ್ವಲ್ಪ ಹೊತ್ತು, ಆಯಿತಾ? ವೆಯ್ಟ್, ಮತ್ತೆ ಹೋಗುವ. ವೆಯ್ಟ್, ಬಿಸಿನೀರು ಕುಡಿದು ಬರ್ತೇನೆ, ಆಯಿತಾ? ಅಪ್ಪ, ಕುದ ಪೆಟ್ಟಿಲ್ ಹಾಕೊಂಡ ಕುದಾಣಂಜಾನೆ ಕುದ ನೋಡು. ಕೊಂಡೋಪುಣ ಓಡೆ ಕೊಂಡೋಪುಣ ಓಡೆ ಕೊಂಡೋಪುಣ ಸುಖ ಓಡೆಗ ಮುಳಿತನ ಜಾನೆ ಅಪ್ಪುಣು. ಹೇ ಬಿಡು ಐಕ್ ಐಕ್ ತೀಡ್ತಾ ಅಂತ ನೆನಪಿದ್ಯಾ ಅಂತ ಬಿಡು. ಅಪ್ಪ ಮುಂದ ಮುಂದ ಶುಶು. ನಮ್ಮ ಮನೆಯ ಬೆಕ್ಕಿನ ಮರಿಗಳೆಲ್ಲ ಸುಜಾತಕ್ಕನ ಮನೆಯಲ್ಲಿ ನೋಡಿ. ಸೊ ಸುಜಾತಕ್ಕ ನಮ್ಮ ಬೆಕ್ಕಿನ ಮರಿಗಳನ್ನು ಸಾಕಲಿಕ್ಕೆ ಒಪ್ಪಿಕೊಂಡ್ರು. ಹಾಗೆ ಅವರ ಮನೆಯಲ್ಲಿ ಬಿಡ್ತಾ ಇದ್ದೇವೆ. ಹಾಗೆ ಅವರ ಒಂದು ಪ್ರೀತಿ ಮತ್ತು ಕಾಳಜಿಯನ್ನು ನೋಡಿ ನನಗೆ ಆಶ್ಚರ್ಯ ಆಯ್ತಾಯ್ತಾ. ಎಷ್ಟು ಬೆಕ್ಕುಗಳು, ಎಷ್ಟು ನಮೂನೆಯ ಬೆಕ್ಕುಗಳನ್ನು ಎಷ್ಟೊಂದು ತಾಳ್ಮೆ ಮತ್ತು ಪ್ರೀತಿಯಿಂದ ಸಾಕ್ತಾರೆ ನೋಡಿ. ಅವರ ಮಗಳಿಗೆ ಸಹ ಹಾಗೆ ತುಂಬ ಇಷ್ಟ ಅಂತೆ ಬೆಕ್ಕಿನ ಮರಿ ಅಂತ ಹೇಳಿದರೆ, ಬೆಕ್ಕುಗಳು ಅಂತ ಹೇಳಿದರೆ. ಚಿನ್ನು ಚಿನ್ನು ಉಂಡು ಓ ಇಂಕ ಪುದರಿದ್ಯಾತಯ ಶೇ ಅವ ಇಂಚಿನೊಂದು ಎಂಕು ಅವು ಸುಯರ ಗೊತ್ತಿದ್ದಿ ಪೊಂಡ ಹಣ ಅಂತ. ಕುഞ്ഞി പുട്ടിക്കുള്ളേ ಚಿಕ್ಕ ಜಾನೆ ಜೂಲಿಯಾ, ಏ ಜೂಲಿಯಾ, ಚಿನ್ನಮನ್ನ ಚಿನ್ನಮನ್ನ ಎಷ್ಟು ಚಂದ ದೋಸೆದು ಕಲರ್ ಬಂದಿದೆ ನೋಡಿ. ಇವತ್ತಿನ ಬ್ರೇಕ್ಫಾಸ್ಟ್ ತಾಲಿ. ಇಲ್ಲಿ ಬಂಟಿಗೆ ಸಹ ಮಣ್ಣಿ ಹಾಕಿ ಇಟ್ಟಿದ್ದೇನೆ. ಬಂಟಿಯ ಅವಸ್ಥೆ ನೋಡಿ ಅಂತೆ, ಸೋಫಾದ ಅಡಿಯಲ್ಲಿ ಬಂದಿದ್ದಾನೆ. ಈಗ ಹೇಗೆ ಅವನು ಆಚೆ ಬರ್ತಾನೆ ನೋಡುವ. ನೋಡುವ ನೋಡುವ. ನನ್ಗೆ ಗೊತ್ತಿಲ್ಲ, ನೀನೇ ಮಾಡಿದ ತಪ್ಪು. ಈಚೆಯಿಂದ ಬಾ, ಬಲ 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 ಬಲ. ಆಗುದಿಲ್ಲ ಮೂಳು ಬಲ. ಗುಡ್ ಬಾಯ್. ಬಲ 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 ಬಾ 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 ನಾ. ಎಂಥ ಅವಸ್ಥೆ ಬರಯ ನಿಂದು. ಪೋ ನಾವು ಬನ್ನಿ ಒಮ್ಮೆ ನಮ್ಮ ತೋಟ ಎಲ್ಲ ನೋಡುವ. ಎಲ್ಲ ಹುಲ್ಲೆಲ್ಲ ಹೊಡೆದು, ನಾವು ಇದೇ ಫಸ್ಟ್ ಟೈಮ್ ಹುಲ್ಲು ಹೊಡೆದದು. ನಾವು ಬಂದ ಮೇಲೆ ತೋಟದ ಹುಲ್ಲು ಹೊಡಿಲಿಲ್ಲ. ಮತ್ತು ಕಳೆನಾಶಕ ಎಲ್ಲ ಹಾಕೋದು ಬೇಡ ಅಂತ ಹೇಳಿದ್ದೇವೆ. ಹಾಗೆ ಗೌರ್ಮೆಂಟ್ ಈಟು ಸಹ ಹಾಕಬೇಡಿ ಅಂತ ಹೇಳಿದ್ದಾರೆ. ಎಂಥ ಇದ್ದರೆ ಸಹ ಸಾವಯವ ಮಾಡಿ ಅಂತ ಆಯಿತು ಅಂತ ಹೇಳಿದ್ದಾರೆ ಅವರು. ಸೊ ಈಗ ಹುಲ್ಲೆಲ್ಲ ಹೊಡೆದು ಒಳ್ಳೆ ಅಂಗಳದ ಹಾಗೆ ಉಂಟು. ನನಗೆ ನೋಡಲಿಕ್ಕೆ ಬೇಸರ ಆಗ್ತದೆ, ಯಾಕೆಂದರೆ ಭೂಮಿಗೆ ಉಂಟಲ್ಲ ಯಾವಾಗ ಕೂಡ ಮುಚ್ಚಿಗೆ ಬೇಕು, ಹುಲ್ಲು ಬೇಕು ಭೂಮಿಯ ಮೇಲೆ, ಇಲ್ಲದಿದ್ದರೆ ಮಣ್ಣು ಹಾರ್ಡ್ ಆಗೋದು ಹೀಗೆಲ್ಲ ಆಗ್ತದೆ. ಆದರೆ ಈಗಿನ ಇಂತಹ ಕ್ರಾಪ್ಗಳಿಗೆಲ್ಲ ಯಾರ ಹತ್ರ ನಾವು ಹೇಳೋದು, ಎಲ್ಲರ ಇದು ಒಂದೇ ಥರ ಇರುವುದಿಲ್ಲಲ್ಲ. ಹಾಗೆ
ನೋಡಿ ಹೇಗೆ ಕಾಣ್ತಾ ಉಂಟು ನೋಡಿ ಅಂತೆ, ಬೋಳು ಮಂಡೆ ಹಾಗೆ ಕಾಣ್ತದೆ. ನನಗೆ ಬೇಸರ ಆಗೋದು ಈ ಥರ ನೋಡುವಾಗ. ಫುಲ್ ಗ್ರೀನರಿ ಇರಬೇಕು, ನೆಲದಲ್ಲಿ ಫುಲ್ ಹುಲ್ಲಿರಬೇಕು. ಈಗಂತೂ ತೋಟದಲ್ಲಿ ಯಾರು ಸೇರುದಿಲ್ಲಲ್ಲ, ಒಂದೇ ಒಂದು ಬಾಳೆಗೊನೆ ನಮಗೆ ಸಿಗುದಿಲ್ಲ ಆಯಿತಾ. ಮತ್ತು ನಾವು ನೆಟ್ಟ ಇದು ಎಂಥ ಒಳ್ಳೆ ಮೆಣಸಿನ ಬಳ್ಳಿ ಎಲ್ಲ ಸತ್ತೋಗಿದೆ. ಕೆಲವು ಬದುಕಿದೆ, ಅದಕ್ಕೆ ಇವರು ಮಿಷನ್ ಹೊಡೆಯುವಾಗ ತಾಗಿ ಅದು ಸಹ ಎಲ್ಲ ಕಟ್ಟಾಗಿದೆ. ಈಗ ನಾವೊಂದು ಬೇಸೊಪ್ಪು ತರಲಿಕ್ಕೆ ಹೋಗುವ. ನನಗೆ ಇವತ್ತು ಇಡ್ಲಿಗೆ ಮಾಡುವಂತಹ ಚಟ್ನಿ ಪುಡಿ ಸಹ ಮಾಡಲಿಕ್ಕೆ ಉಂಟು. ನೋಡಿ ಅಂತ ಮಂಗಗಳು ತಿಂದು ಹಾಕಿದ್ದು ಇಲ್ಲಿರ್ತದೆ. ಇವ ನೋಡಿ, ಇದೆಲ್ಲ ಅಲ್ಲಿ ಅಲ್ಲಿ ರಾಶಿ ಹಾಕಿದ್ದಾರೆ. ಈ ಹೊಂಬಾಳೆ ಎಲ್ಲ ನೋಡುವಾಗ ನನಗೆ ನಮ್ಮ ದನಗಳ ನೆನಪಾಗ್ತದೆ. ಮುಂಚೆ ಎಲ್ಲ ಕೆಲಸದವ ಇರುವಾಗ ಆಚೆ ಈಚೆ ಸ್ವಲ್ಪ ಆದರೂ ಹೋಗ್ತಾ ಇರ್ತಿದ್ದಲ್ಲ, ಆಗ ಮಂಗಗಳ ಸ್ವಲ್ಪ ಆದರೂ ಉಳಿತಾಯಿತ್ತು ಬಾಳೆಗೊನೆ ಎಲ್ಲ. ಈಗ ಬಾಳೆಗೊನೆ ಇಲ್ಲ. ನಿನ್ನೆ ಒಂದು 2-3 ಬಾಳೆಗೊನೆ ಇತ್ತು, ತಗೊಂಡು ಹೋದ್ರು ಅವರೇ. ಹಾಗೆ ಈಗ ಬಾಳೆಹಣ್ಣು, ಆಗ ನನ್ನ ಹಸ್ಬೆಂಡ್ ಒತ್ತಾಯ ಮಾಡೋದು, ಬಾಳೆಹಣ್ಣು ತಿನ್ನಿ ಬಾಳೆಹಣ್ಣು ತಿನ್ನಿ ಅಂತ ಎಲ್ಲ. ನಾವು ತಿನ್ನಲಿಕ್ಕೇ ಇಲ್ಲ, ಮತ್ತು ಹಾಳಾಗಿ ಇದಾಗೋದು. ಮತ್ತು ನಾವು ಹೆಚ್ಚಾಗಿ ದನಕ್ಕೆ ಕೊಡ್ತಾ ಇದ್ದೇವೆ, ನೀವು ನೋಡ್ತಾ ಇದ್ರಲ್ಲ, ಒಂದೊಂದು ಗೊನೆಯನ್ನೇ ಕೊಂಡೋಗಿ ಕೊಡ್ತಾ ಇದ್ದೇವೆ. ಅದು ಹಾಗೆ 2-3 ಒಟ್ಟೊಟ್ಟಿಗೆ ಹಣ್ಣಾದರೆ ಮತ್ತೆ ಎಂತ ಮಾಡೋದು, ದನಗಳಿಗೆಲ್ಲ ಸಿಗ್ತಾಯಿತ್ತು. ಹಾಗೆ ಒಂದೇ ಒಂದು ಗಿಡದಲ್ಲಿಲ್ಲ ಬಾಳೆಗೊನೆ. ಸಾಧಾರಣ ಚೌತಿಗೆ ಆಗುವಾಗಲೇ ನನಗೆ ಬಾಳೆಗೊನೆ ಸಿಗಲಿಲ್ಲ. ಕೆರೆ ನೋಡಿ, ಇದರಲ್ಲಿ ಯಾವಾಗ ಸಹ ನೀರಿರ್ತದೆ. ಅಂದರೆ ಇಲ್ಲಿಯೇ ಇದು ಹೊಳೆ ಸಹ ಹತ್ತಿರವೇ ಉಂಟಲ್ಲ, ಹಾಗೆ ನೀರು ಬತ್ತುದು ಅಂತ ಇಲ್ಲ ಈ ಕೆರೆಯಲ್ಲಿ. ಇದು ನೋಡಿ ನಾಗಸಂಪಿಗೆ ಹೂ, ಎಷ್ಟು ಚಂದ ಅಲ್ಲ. ಅದು ನಾವು ಬೆಳಿಗ್ಗೆ ಕೊಯ್ಬೇಕು ಅಂತ, ಸಂಜೆ ಕೊಯ್ದರೆ ಅರಳುವುದೇ ಇಲ್ಲ. ಗಿಡದಲ್ಲಿ ಅರಳಿದ್ದನ್ನೇ ನಾವು ಕೊಯ್ಬೇಕಷ್ಟೇ. ಅದರ ಒಂದು ಬೇರೆ ಎಲ್ಲ ನೋಡಿ ಅಂತೆ, ಅದರೊಂದು ಸ್ಟ್ರಕ್ಚರ್ ನೋಡಿ, ಕಾಂಡ ಯಾವ ರೀತಿ ಉಂಟು ನೋಡಿ. ಕಾಂಡದಲ್ಲಿ ಬಳ್ಳಿ ಬಂದು ಅದರಲ್ಲಿ ಹೂವಾಗೋದು, ಎಂತಹ ಒಂದು ವೈಶಿಷ್ಟ್ಯತೆ ಅಲ್ಲ. ಇಲ್ಲಿ ನೋಡಿ ಗಾಂಧಾರಿ ಮೆಣಸು ತಗೊಂಡು ಹೋಗ್ಬೇಕು, ಇವತ್ತು ಚಟ್ನಿ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ಎಲ್ಲ ಹೊಡೆಸಲಿಲ್ಲ ಹುಲ್ಲು. ನೋಡಿ ಬೇಸೊಪ್ಪಿನ ಮರ. ಬಂಟಿ ನೋಡಿ, ಬಂಟಿಗೆ ಬೋರ್ ಆಯ್ತು. ಓ ಓ ಬಂಟಿಯನ್ನು ಬಿಟ್ಟೋದದ್ದು. ಬಂಟಿಗೆ ಬೋರ್ ಆಯ್ತಾ? ಹಾಂ, ಹೌದಾ ಬಂಟಿ? ಎಂತಾಯ್ತು? ವಾಟ್? ಮಾತಾಡು. ಎಂಥ ಬಿಸಿಲು ನೋಡಿ. ಇದೊಂದು ಭಾರಿ ಚಂದ ಕಾಣ್ತಾ ಉಂಟಲ್ಲ, ರಬ್ಬರ್ ಮರಕ್ಕೆ ಅದು ಬಳ್ಳಿ ಸುಂದಿಕೊಂಡದ್ದು. ನೋಡಿ ಇಷ್ಟು ತಗೊಂಡಿದ್ದೇನೆ ಬೇಸೊಪ್ಪು ನಾನು. ಇದು ನನಗೆ ಚಟ್ನಿ ಮಾಡಲಿಕ್ಕೆ, ಮತ್ತು ಚಟ್ನಿ ಹುಡಿ ಮಾಡ್ತಾರಲ್ಲ, ಇಡ್ಲಿಗೆಲ್ಲ ಹಾಕೋದು ಚಟ್ನಿ ಹುಡಿ, ಅದಕ್ಕೆ ತಗೊಂಡದ್ದು. ನಮ್ಮ ಮನೆಯಲ್ಲೀಗ ನಂದಿನಿ ತುಪ್ಪ.